ಆಕಾಶವಾಣಿಯ ವಿಶೇಷ ಅರಳುವ ಮೊಗ್ಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತಿನ ಪುಟಾಣಿಯೊಂದಿಗೆ ಮಾತಾಡ್ಕೊಂಬರೋಣ ಬನ್ನಿ. ಹಾಯ್. ಹಾಯ್. ಏನು ಹೆಸರು ನಿಂದು? ಮನ್ವಿತ್. ಮನ್ವಿತ್ ಎಲ್ಲಿಂದ ಬಂದಿ? ನಾನು ಮಣಿಪಾಲ್. ಮಣಿಪಾಲಿಂದವಾ? ನಿಮ್ಮ ಮನೆ ಮಣಿಪಾಲಲ್ಲಿರೋದಾ? ಹೌದು. ಮತ್ತೆ ಅಜ್ಜಿ ಮನೆಯಲ್ಲಿ? ಕಾರ್ಕಳ. ನಿಮಗೆ ಅಜ್ಜಿ ಮನೆ ಇಷ್ಟ ಆಗ್ತದಾ ಅಥವಾ ಇಲ್ಲಿ ಇಷ್ಟ ಆಗ್ತದಾ? ಅಜ್ಜಿ ಮನೆ. ಯಾಕೆ ಅಜ್ಜಿ ಮನೇಲಿ ಏನು ಸ್ಪೆಷಲ್? ಅಲ್ಲಿ ತೋಟ ಎಲ್ಲ ಉಂಟು. ಇಲ್ಲ, ಮತ್ತೆ ಆಡ್ಲಿಕ್ಕೆ ಗ್ರೌಂಡ್ ಎಲ್ಲ ಉಂಟು, ಅದಕ್ಕೆ. ನಿಂಗೆ ಎಲ್ಲಿ ಫ್ರೆಂಡ್ಸ್ ಜಾಸ್ತಿ, ಅಲ್ಲಿಯಾ ಇಲ್ಲಿಯಾ? ಇಲ್ಲಿಯೇ ಜಾಸ್ತಿಯಾ? ಅದೇನು ಅಲ್ಲಿ ಫ್ರೆಂಡ್ಸ್ ಕಡಿಮೆ? ಅಲ್ಲಿ ಯಾರ್ಸ್ ಇಲ್ಲ. ನೀವೊಬ್ಬನೆಯಾ? ಅಲ್ಲ, ಕಸಿನ್ಸ್ ಎಲ್ಲ ಬರ್ತಾರೆ. ಇಲ್ಲಿ ಯಾರು ನನ್ನ ಬೆಸ್ಟ್ ಫ್ರೆಂಡ್? ಸಮರ್ಥ. ಎಂತೆಲ್ಲ ಮಾಡ್ತಾನೆ? ಆಡ್ಲಿಕ್ಕೆ ಬರ್ತಾನೆ, ಮತ್ತೆ ನನ್ನೊಟ್ಟಿಗೆ ಇರ್ತಾನೆ. ಹಾಗೆ. ಎಂತೆಲ್ಲ ಆಟ ಆಡ್ತೀರಾ? ಫುಟ್ಬಾಲ್, ಕ್ರಿಕೆಟ್. ಎಲ್ಲಿ? ಮನೆಯಲ್ಲಿ. ಗ್ರೌಂಡಲ್ಲಿ. ಎಲ್ಲಿ? ಮನೆ ಹತ್ತಿರ ಗ್ರೌಂಡ್ ಉಂಟಾ? ಮನೆ ಹತ್ತಿರ ಉಂಟಾ? ಸರಿ. ಮನೇಲಿ ಎಷ್ಟು ಜನ ಇದ್ದಾರೆ? 3 ಜನ. ಯಾರೆಲ್ಲ? ನಾನು, ಅಪ್ಪ, ಅಮ್ಮ. ಅಪ್ಪ ಏನು ಮಾಡ್ತಾರೆ? ಅಪ್ಪ ಜನರಲ್ ಇನ್ಶೂರೆನ್ಸ್. ಅಪ್ಪನ ಹೆಸರು? ನಾಗರಾಜ್. ಮತ್ತೆ ಅಮ್ಮ? ಅಮ್ಮ ಇದು ISRP ಕಾಲೇಜಲ್ಲಿ CS ಡಿಪಾರ್ಟ್ಮೆಂಟ್. HOD. HOD ಅಂದರೆ ಏನು? ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಹೌದಾ? ನೀನೇನಾಗಬೇಕಂತ ಇದ್ಯಾ ದೊಡ್ಡವನಾದ್ಮೇಲೆ? ಅಮ್ಮನಾಗಿ ಆಗ್ಬೇಕಂತ ಇದೆಯಾ ಅಲ್ಲ ಅಪ್ಪನಾಗಿ ಆಗ್ಬೇಕಂತ ಇದೆಯಾ? ಅಪ್ಪನಾಗಿ. ಏನು ಅಮ್ಮನ ಥರ ಆಗೋದು ಬೇಡ? ಅಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಲ್ಲ, ಅದಿಷ್ಟ ಅಲ್ವಾ? ಸರಿ. ಅಪ್ಪನ ವರ್ಕ್ ಈಸಿನಾ ಅಮ್ಮನ ವರ್ಕ್ ಈಸಿಯಾ? ಅಪ್ಪನ ವರ್ಕ್ ಈಸಿ. ಎಂತಮ್ಮ ಅಪ್ಪನದು ಹೇಗೆ ವರ್ಕ್ ಈಸಿ? ಕಂಪ್ಯೂಟರಲ್ಲಿ ಮಾತ್ರ ಮಾಡಲಿಕ್ಕೆ, ಅಮ್ಮನಿಗೆ ಟೀಚ್ ಮಾಡಲಿಕ್ಕೆ ಇರ್ತದೆ. ಟೀಚ್ ಮಾಡಲಿಕ್ಕೆ. ಅಮ್ಮ ಮನೇಲಿ ಸಹ ನಿಮಗೆ ಟೀಚ್ ಮಾಡ್ತಾರಾ? ಇಲ್ಲ. ಮತ್ತೆ ಮನೇಲಿ ಯಾರು ನಿಮಗೆ ಟೀಚ್ ಮಾಡಿ? ನಾನೇ ಓದು. ನೀನೇ ಓದುದಾ? ಅಮ್ಮ ಹೆಲ್ಪ್ ಮಾಡೋದಿಲ್ವಾ? ಕೆಲವೊಮ್ಮೆ ಡೌಟ್ಸ್ ಇರುವಾಗ ಮಾಡ್ತಾರೆ. ಅಪ್ಪ ಹೆಲ್ಪ್ ಮಾಡೋದಿಲ್ವಾ? ಟ್ಯೂಷನ್ಗೆ ಹೋಗ್ತೀಯಾ? ಇಲ್ಲ. ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡ್ತೀವಿ ಮನೆಯಲ್ಲಿ? ಫ್ರೀ ಟೈಮಲ್ಲಿ ಡ್ರಾಯಿಂಗ್ ಮತ್ತು ಕ್ಯಾರಮ್ ಎಲ್ಲ ಆಡ್ತೇನೆ. ಒಬ್ಬನೇ ಆಡ್ತೀಯ ಕ್ಯಾರಮ್? ಇಲ್ಲ, ಫ್ರೆಂಡ್ಸ್ ಒಟ್ಟಿಗೆ. ಅಮ್ಮ ಬರೋದಿಲ್ಲ ನಿನ್ನ ಜೊತೆ ಆಟ ಆಡಲಿಕ್ಕೆ? ಇಲ್ಲ. ಮತ್ತೆ ಅಮ್ಮ ಏನು ಮಾಡ್ತಾರೆ ಮನೆಯಲ್ಲಿ? ಅಮ್ಮ ಮೊಬೈಲ್ ನೋಡ್ತಾರೆ, ಅಡಿಗೆ ಮಾಡ್ತಾರೆ. ನಾನು ಮೊಬೈಲ್ ನೋಡ್ಕೊಂಡು ಅಡಿಗೆ ಮಾಡ್ತಾರೆ? ಇಲ್ಲ, ಮೊಬೈಲ್ ನೋಡ್ಕೊಂಡು ಇರ್ತಾರೆ. ಅಡಿಗೆ ಮಾಡ್ತಾರೆ. ಅಮ್ಮ ಮಾಡುವ ಅಡಿಗೆಯಲ್ಲಿ ಯಾವ್ದು ನಿಂಗೆ ಇಷ್ಟ? ಪಲಾವ್. ಮತ್ತೆ ಚಿಕನ್ ಬಿರಿಯಾನಿ. ಮತ್ತೆ ಅಷ್ಟೇ. ಬೇರೆ ಎಂತ? ಮತ್ತೆ ಶೀರಾ ಮಾಡ್ತಾರಾ? ಈಗ ಸಂಡೇ ಸ್ಪೆಷಲ್ ಎಲ್ಲ ಏನು ಮಾಡ್ತಾರಾ ಅಮ್ಮ? ಫಿಶ್ ಇಲ್ಲಾದ್ರೆ ಚಿಕನ್, ಮತ್ತೆ ಮತ್ತೆ ಫ್ರೈ ಮಾಡ್ತಾರೆ, ಅಷ್ಟೇ. ಅಮ್ಮನಿಗೆ ಹೆಲ್ಪ್ ಮಾಡ್ತೀನಿ ನೀನು? ಏನೆಲ್ಲ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ರೈಸ್ ಮಾಡಲಿಕ್ಕೆ. ರೈಸ್ ಮಾಡಲಿಕ್ಕೆ ಎಂತ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ರೈಸ್ ಮಾಡಲಿಕ್ಕೆ ಅದು ಲೋಟೆಯಲ್ಲಿ ಇದು ಅಕ್ಕಿ ಹಾಕೋದು, ಮತ್ತೆ ವಾಶ್ ಮಾಡೋದು, ಅಷ್ಟೇ. ಬೇರೆ ಎಂತ ಹೆಲ್ಪ್ ಮಾಡೋದಿಲ್ಲ? ಇಲ್ಲ. ರೈಸ್ ಮಾಡಲಿಕ್ಕೆ ಮಾತ್ರ ಹೆಲ್ಪ್ ಮಾಡ್ತೀವಿ. ಅಮ್ಮ ಬೇರೆ ಎಂತ ಹೆಲ್ಪ್ ಕೇಳ್ತಾರಾ ನಿನ್ನ ಹತ್ರ? ಇಲ್ಲ. ಅಂದರೆ ತರಕಾರಿ ಹೆಚ್ಚಿಕೊಡು, ಇಲ್ಲ, ಗುಡಿಸು, ಒರೆಸು, ಅದು ಗುಡಿಸ್ಲಿಕ್ಕೆ ಹೇಳ್ತಾರೆ. ಗುಡಿಸ್ತೀಯಾ? ಪರವಾಗಿಲ್ಲ, ಒಳ್ಳೆ ಹುಡುಗನೇ. ಮತ್ತೆ ಅಪ್ಪನಿಗೆ ಏನಾದ್ರು ಹೆಲ್ಪ್ ಮಾಡ್ತೀಯಾ? ಅಪ್ಪ ಎಂತ ಹೆಲ್ಪ್ ಕೇಳೋದಿಲ್ಲ. ಅಪ್ಪ ಎಷ್ಟು ಗಂಟೆಗೆ ಬರ್ತಾರಾ ಮನೆಗೆ? ಅಪ್ಪ 7:30. ಅಷ್ಟು ಲೇಟ್ ಬರ್ತಾರಾ? ಅಪ್ಪನ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀಯ ನೀನು? ಸ್ಯಾಟರ್ಡೆ ಸಂಡೇ ಅವರಿಗೆ ಹಾಲಿಡೇ. ಎಲ್ಲಿಗೆಲ್ಲ ಹೋಗ್ತೀಯಾ? ಪಾರ್ಕ್, ಬೀಚ್, ಮತ್ತೆ ಗ್ರೌಂಡ್. ಈಗ ನೀನನ್ನು ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗೋದು ಅಮ್ಮನ ಇಲ್ಲ ಅಪ್ಪವ? ಅಪ್ಪವ. ಅಮ್ಮ ಕರ್ಕೊಂಡು ಹೋಗೋದಿಲ್ವಾ? ಶಾಪಿಂಗ್ ಯಾರ್ಯಾರ ಜೊತೆ ಹೋಗ್ತೀಯ? ಅಮ್ಮನೊಟ್ಟಿಗೆ. ಶಾಪಿಂಗ್ ಅಮ್ಮನ ಜೊತೆ ಹೋಗೋದು, ಬೇರೆ ಸುತ್ತಾಡಲಿಕ್ಕೆಲ್ಲ ಅಪ್ಪವ? ಯಾರು ಜಾಸ್ತಿ ತೆಗೆಸಿಕೊಡೋದು ಬಟ್ಟೆ ಎಲ್ಲ ನಿಮಗೆ? ಅಪ್ಪವ. ಅಮ್ಮ ಖಾಲಿ ಕರ್ಕೊಂಡು ಹೋಗೋದು ಮಾತ್ರ, ಅಮ್ಮ ಅಂತ ಕೊಡಿಸೋದಿಲ್ವಾ? ಕೊಡಿಸ್ತಾರಾ? ಸರಿ. ಎಷ್ಟನೇ ಸ್ಟ್ಯಾಂಡರ್ಡ್ ನೀನೀಗ? 9th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಸೈಂಟ್ ಮೇರೀಸ್. ಹೇಗೆ ಹೋಗ್ತೀಯ ಸ್ಕೂಲ್ಗೆ? ಸ್ಕೂಲ್ ಬಸ್. ಎಷ್ಟು ಗಂಟೆ ಬರ್ತದೆ? 7:45. 7:45. ಕ್ಲಾಸ್ ಎಷ್ಟು ಗಂಟೆಗೆ ಸ್ಟಾರ್ಟ್? 8:45. 8:45ಗೆ ಸ್ಟಾರ್ಟಾ? ಎಂತ ಫಸ್ಟ್ ಅಸೆಂಬ್ಲಿ ಎಲ್ಲ ಇರ್ತದಾ ಅಥವಾ? 8:30 8:45 ವರೆಗೆ ಅಸೆಂಬ್ಲಿಯಾ? ಮತ್ತೆ 8:45 ಕ್ಲಾಸ್ ಸ್ಟಾರ್ಟ್. ಫಸ್ಟ್ ಅವರ್ ಯಾವ್ದು ಇರ್ತದೆ? ಇಂಗ್ಲೀಷ್. ಡೈಲಿ ಒಂದೇ? ಇದು ಚೇಂಜಸ್ ಏನಿಲ್ಲ ಅಂದರೆ ಫಸ್ಟ್ ದಿವಸ ಇಂಗ್ಲೀಷ್ ಇದೆ, ನೆಕ್ಸ್ಟ್ ಡೇ ಮ್ಯಾಥ್ಸ್? ಇಲ್ಲ, ಅದು ಕೆಲವೊಮ್ಮೆ ಚೇಂಜ್ ಇರ್ತದೆ. ನಿಮಗೆ ಟೈಮ್ ಟೇಬಲ್ ಕೊಟ್ಟಿರ್ತಾರೆ? ಹೌದು. ನಿಮಗೆ ಲ್ಯಾಬ್ಸ್ ಎಲ್ಲ ಇರ್ತದಾ ಕಂಪ್ಯೂಟರ್? ಹೌದು. ಕಂಪ್ಯೂಟರ್ ಲ್ಯಾಬಲ್ಲಿ ಏನು ಮಾಡ್ತೀರಾ? ಕಂಪ್ಯೂಟರ್ ಲ್ಯಾಬಲ್ಲಿ ಎಕ್ಸೆಲ್, ಮೈಕ್ರೋಸಾಫ್ಟ್, ಮತ್ತು MS ವರ್ಡ್, ಅದೇ ಇದು ಓಪನ್ ಆಫೀಸ್, ಅಷ್ಟೇ.
ಎಷ್ಟು ಅಂದರೆ ಡೈಲಿ ಇರ್ತದೆ ಕಂಪ್ಯೂಟರ್ ಲ್ಯಾಬ್? ಇಲ್ಲ ಇಲ್ಲ, ವೀಕ್ಲಿ ಥ್ರೈಸ್. ಥ್ರೈಸಾ? ಅದರಲ್ಲಿ ಎಂತ ಎಕ್ಸಾಮ್ ಉಂಟಾ ನಿಮಗೆ? ಹೌದು, ಪ್ರಾಕ್ಟಿಕಲ್ ಮತ್ತು ಥಿಯರಿ. ಥಿಯರಿಸು ಉಂಟಾ? ಸರಿ, ಕಂಪ್ಯೂಟರ್ ಟೀಚರ್ ಯಾರು ನಿಮಗೆ? ಕರಿಷ್ಮಾ. ಮನೆ ಲ್ಯಾಪ್ಟಾಪ್ ಉಂಟಾ? ಹೌದು. ಲ್ಯಾಪ್ಟಾಪಲ್ಲಿ ಏನೆಲ್ಲ ಮಾಡ್ತೀನಿ ನೀನು? ಲ್ಯಾಪ್ಟಾಪಲ್ಲಿ ಅಂತ ಮಾಡೋದಿಲ್ಲ ಜಾಸ್ತಿ. ಸ್ಕೂಲಲ್ಲಿ ಹೇಳಿ ಕೊಟ್ಟದ್ದು ಎಂತ ಸಹ ವರ್ಕ್ ಮಾಡೋದಿಲ್ವಾ? ಇಲ್ಲ, ಅದು ನಮಗೆ ಲೈಟ್ ಸಬ್ಜೆಕ್ಟ್ ಅಲ್ಲ. ಓ ಹಾಗೆ. ಮತ್ತೆ ಮೊಬೈಲಲ್ಲಿ ಇರ್ತೀಯ ಹೇಗೆ? ಇಲ್ಲ, ಮೊಬೈಲ್ ಮೊಬೈಲ್ಸು ಯೂಸ್ ಮಾಡೋದಿಲ್ಲ. ಮತ್ತೆಂತ ಮಾಡ್ತೀವಿ ಮನೆಯಲ್ಲಿ? ಫ್ರೀ ಟೈಮಿಗೆ ಆಟ ಆಡ್ಲಿಕ್ಕೆ ಹೋಗುದು ಅಷ್ಟೇ, ಮತ್ತೆ ಡ್ರಾಯಿಂಗ್ ಅಷ್ಟೇ. ಅಷ್ಟೇ. ಅದು ಬಿಟ್ಟು ಟಿವಿ ನೋಡೋದಿಲ್ಲ, ಮೊಬೈಲ್ ನೋಡೋದು? ಟಿವಿ ಊಟ ಮಾಡುವಾಗ ಮಾತ್ರ. ಊಟ ಮಾಡುವಾಗ ಟಿವಿ ನೋಡೋದು? ಎಲ್ಲರೂ ಊಟ ಮಾಡುವಾಗ ಮೊಬೈಲ್ ನೋಡಿದ್ರೆ ನೀನು ಟಿವಿ ನೋಡೋದು. ಟಿವಿಯಲ್ಲಿ ಏನು ನೋಡ್ತೀಯಾ? ಟಿವಿಯಲ್ಲಿ ಕಾರ್ಟೂನ್. ಕಾರ್ಟೂನ್ ನೋಡೋದಾ? ನ್ಯೂಸ್ ಎಲ್ಲ ನೋಡೋದಿಲ್ವಾ? ಅಮ್ಮ ಸೀರಿಯಲ್ ನೋಡ್ತಾರಾ? ಹೌದಾ, ಯಾವುದೆಲ್ಲ ಸೀರಿಯಲ್ ನೋಡ್ತಾರಾ ಅಮ್ಮ? ಭಾಗ್ಯಲಕ್ಷ್ಮಿ. ಅಮ್ಮ ಜೊತೆ ನೀನು ನೋಡೋದಿಲ್ಲ ಸೀರಿಯಲ್? ಇಲ್ಲ. ಮತ್ತೆ ನೀ ಎಂತ ಮಾಡ್ತಿರ್ತೀಯ ಅವಾಗ? ಓದ್ತಾ ಇರ್ತೀನಿ. ಓದ್ತಾ ಇರ್ತೀಯ, ಸಪ್ರೇಟ್ ರೂಮಲ್ಲಿ ಇರ್ತೀಯ? ಸರಿ, ಮತ್ತೆ ಈಗ ಅಪ್ಪನ ಜೊತೆ ಔಟಿಂಗ್ ಎಲ್ಲ ಹೋಗ್ತೀಯಲ್ಲ, ಅಪ್ಪ ನಿಂಗೆ ಜಾಸ್ತಿ ಬೈತಾರಾ ಇಲ್ಲ ಅಮ್ಮ ಬೈತಾರಾ? ಹೊರಗಡೆ ಹೋದಾಗ ಜಾಸ್ತಿ ಬೈಯೋದು ಯಾರು? ಬೈಯೋದಿಲ್ಲ. ಬೈಯೋದಿಲ್ವಾ? ನೀನು ಏನು ಮಾಡಿದ್ರು ಸುಮ್ಮನೆ ಇದ್ದು ಬಿಡ್ತಾರೆ? ನಾ ಎಂತ ಸಹ ಮಾಡೋದಿಲ್ಲ. ಓ, ನೀ ಸೈಲೆಂಟ್ ಹುಡುಗವಾ? ಎಂತ ಸಹ ಮನೇಲಿ ಪೋಖ್ರಿ ಸಹ ಮಾಡೋದಿಲ್ವಾ? ಮತ್ತೆ ಸ್ಕೂಲಲ್ಲಿ ಹೇಗಿದ್ಯಾ? ಸೈಲೆಂಟ್. ಸ್ಕೂಲಲ್ಲಿ ಸಹ ಸೈಲೆಂಟಾ? ಯಾರು ನಿಮ್ಮದ್ರಲ್ಲಿ ಜಾಸ್ತಿ ಜೋರಿನವರು ಸ್ಕೂಲಲ್ಲಿ? ಸ್ಕೂಲಲ್ಲಿ ಆಯುಷ್. ನಿನ್ನ ಫ್ರೆಂಡಾ? ಇಲ್ಲ. ಮತ್ತೆ ನಿನ್ನ ಫ್ರೆಂಡ್ ಯಾರು ಸ್ಕೂಲಲ್ಲಿ? ಪ್ರಣೀತ್. ಪ್ರಣೀತ್ ಬೆಸ್ಟ್ ಫ್ರೆಂಡ್ ಅವನೆಯಾ? ಸ್ಕೂಲಲ್ಲಿ ಹೇಗೆ ಟೈಮೆಲ್ಲ ಸ್ಪೆಂಡ್ ಮಾಡ್ತೀರಾ ನೀವು ಫ್ರೆಂಡ್ಸ್ ಜೊತೆ? ಗ್ರೌಂಡಲ್ಲಿ. ಕ್ಲಾಸ್ ರೂಮಲ್ಲಿ ಇರೋದಿಲ್ವಾ? ಕ್ಲಾಸ್ ರೂಮಲ್ಲಿ ಬಿಡುದಿಲ್ಲ. ಮಾತಾಡಲಿಕ್ಕೆ ಇಲ್ವಾ? ಮಾತಾಡ್ಬೋದು ಅಷ್ಟೇ. ಅಷ್ಟೇ. ಗಲಾಟೆ ಎಲ್ಲ ಮಾಡೋದಿಲ್ಲ ಯಾರು ಸಹ? ಇಲ್ಲ, ಅವ ಆಯುಷ್ ಮಾಡ್ತಾನೆ. ಅವ್ನು ಮಾಡ್ತಾನೆ. ಅವನಿಗೆ ಏನೆಲ್ಲ ಪನಿಷ್ಮೆಂಟ್ ಸಿಕ್ಕಿದೆ ತನಕ? ಸಸ್ಪೆಂಡ್ ಎಲ್ಲ ಮಾಡ್ತಾರೆ ನಿಮ್ಮ ಸ್ಕೂಲ್? ಹಾಂ. ಮತ್ತೆ ಅಷ್ಟೇ. ಅಷ್ಟೇ. ನಿಂಗೆ ಏನಾದರೂ ಪನಿಷ್ಮೆಂಟ್ ಸಿಕ್ಕಿಲ್ಲ? ಇಲ್ಲಿ ತನಕ ನೀನು ಸ್ಕೋರ್ ಮಾಡಿದ ಹೈಯೆಸ್ಟ್ ಮಾರ್ಕ್ಸ್? 80. 80ಯಲ್ಲಿ. ಹಾಂ, ಅದೇ ಅಷ್ಟೇ ಹೈಯೆಸ್ಟ್. ಈಗ ನಿಮಗೆ ಲೋ ಮಾರ್ಕ್ಸ್ ಬಂದಾಗ ಯಾರು ಬೈಯೋದು? ಅಮ್ಮ ಬೈತಾರಾ ಅಪ್ಪ ಬೈತಾರಾ? ಅಪ್ಪ. ಅಮ್ಮ ಬೈಯೋದಿಲ್ವ ನಿಮಗೆ? ಅಲ್ಲ, ಹಾಗೆ ಅಲ್ಲ, ಅಪ್ಪ ಜಾಸ್ತಿ ಬೈತಾರೆ. ಹೌದಾ? ಎಂತ ಬೈಯೋದು ಅಪ್ಪ ಜಾಸ್ತಿ ನಿಮಗೆ? ಯಾಕೆ ಎಷ್ಟು ಕಡಿಮೆ ಬಂದದ್ದು? ಅಪ್ಪ ನಾನು ಹೇಗೆ ಕನ್ವಿನ್ಸ್ ಮಾಡ್ತೀಯ ಅವಾಗ? ನೆಕ್ಸ್ಟ್ ಟೈಮ್ ತಗೊಳ್ತೇನೆ ಅಂತ. ಹೈಯೆಸ್ಟ್ ಮಾರ್ಕ್ಸ್ ತೆಗ್ದಿದ್ಯಾ ಇಲ್ಲಿ ತನಕ? ಈಗ ಕಡಿಮೆ ಬಂದರೆ ನೆಕ್ಸ್ಟ್ ತೆಗ್ದಿದ್ಯಾ? ಸರಿ, ನಿಂದು ಮೋಸ್ಟ್ ಪ್ರೌಡ್ ಮೂಮೆಂಟ್ ಯಾವುದು? ನನಗೆ ತುಂಬ ಖುಷಿ ಆದದ್ದು, ಓ ನಾನೊಂದು ಏನೋ ಒಂದು ಸಾಧನೆ ಮಾಡಿದ್ದೇನೆ ಅಂತ ಹೇಳ್ಕೊ. ಅದು ಅಜ್ಜರ್ ಕಾರ್ಡಲ್ಲಿ ಮೆಡಲ್ ಸಿಕ್ಕಿದಾಗ. ಯಾವುದ್ರಲ್ಲಿ ಮೆಡಲ್ ಸಿಕ್ಕಿತ್ತು ನಿಮಗೆ? ಅಥ್ಲೆಟಿಕ್ಸ್ ಅಲ್ಲಿ. ಅದೆಲ್ಲ ಹೋಗ್ತೇನೆ ನೀನು ಸ್ಕೂಲ್? ಅದು ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ನಿಮ್ಮಲ್ಲಿ ಪ್ರತಿಭಾ ಕಾರಂಜಿ ಎಲ್ಲ ಏನಾಗುದಿಲ್ವಾ? ಇಲ್ಲ. ಮತ್ತೆ ನಿಮ್ಮದು ಸ್ಕೂಲ್ ಡೇ ಎಲ್ಲ? ಸ್ಕೂಲ್ ಡೇ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತೀಯಾ? ಡ್ಯಾನ್ಸ್. ಓ, ಡ್ಯಾನ್ಸಲ್ಲಿ ಇದೆಯಾ? ಈಗ ಒಂದು ಡ್ಯಾನ್ಸ್ ಮಾಡಿ ಹೇಳಿದ್ರೆ ಮಾಡ್ತೀಯಾ? ಯಾಕೆ ಸರಿಯಿಲ್ಲ ಅಂತವಾ? ಮೂವಿಗೆಲ್ಲ ಹೋಗ್ತೀರಾ ಹೇಗೆ? ಹೋಗ್ತೀವಿ. ಯಾವುದೆಲ್ಲ ಮೂವಿ ನೋಡಿದ್ಯಾ? ಕಾಂತಾರ, ಮತ್ತೆ ಕೋಟಿಗೊಬ್ಬ, ಮತ್ತೆ ಬ್ಲ್ಯಾಕ್ ಆ್ಯಡಮ್. ಅಷ್ಟೇ. ಕಾಂತಾರ ಎಷ್ಟು ಸಲ ನೋಡಿದ್ಯಾ? 12 ಸಲ. 12 ಸಲ ನೋಡಿದ್ಯಾ? ಟಾಕೀಸ್ಗೆ ಹೋಗಿ ನೋಡಿದ್ಯಾ ಹೇಗೆ? ಟಾಕೀಸಲ್ಲಿ 3 ಸಲ, ಮತ್ತೆ ಲ್ಯಾಪ್ಟಾಪಲ್ಲಿ. ಓ, ಲ್ಯಾಪ್ಟಾಪಲ್ಲಿ. ಸರಿ, ಈಗ ನಿಂಗೆ ಅಮ್ಮ ಬೈದ್ರು ಅಂತ ಅನ್ಕೋ, ಆಗ ನೀ ಏನು ಮಾಡ್ತೀಯಾ? ಸುಮ್ಮನೆ ಹೋಗಿ ಕೂತ್ಕೊಳ್ಳಿ. ಅಷ್ಟೇಯಾ? ಅಮ್ಮ ಬೈದ್ರು ಅಂತ ಬೇಜಾರಾಗಿ ಅಮ್ಮನ ಹತ್ರ ಮಾತನಾಡದೇ ಇದ್ದದ್ದು ಉಂಟಾ? ಒಂದಿನ. ಯಾಕೆ ಅಮ್ಮ ಅಂಥದ್ದು ಏನು ಬೈದಿದ್ರು? ಯಾಕೆ ಹೀಗೆ ಮಾಡ್ತೀವಿ, ಒಮ್ಮೆ ಹೊಡೆದಿದ್ರು. ಅದೇ ಯಾಕೆ, ಎಂತ ರೀಸನ್ ಎಂತ? ಅದು ನಾನೊಮ್ಮೆ ಆಟ ಆಡ್ಲಿಕ್ಕೆ ಹೋಗಿ ಮತ್ತೆ ಒಂದಿನ ಲೇಟ್ ಬಂದಿದ್ದೆ ಮನೆಗೆ. ಅಲ್ಲಿ ಆಟ ಆಡ್ಲಿಕ್ಕೆ ಹೋಗಿ ಬರ್ತ್ಡೇಗೆ ಹೋಗಿದ್ದೆ ಫ್ರೆಂಡಿದ್ದು. ಅದು ಅಮ್ಮನಿಗೆ ಹೇಳಿಲ್ಲ, ಡೈರೆಕ್ಟ್ ಹೋದದ್ದು. ಮತ್ತೆ ಅದಕ್ಕೆ ಅಮ್ಮ ಹೊಡೆದಿದ್ರು. ಮತ್ತೆ ಯಾರು ಕನ್ವಿನ್ಸ್ ಆದ್ರು? ಅಮ್ಮ ಅಂದ್ರೆ? ಅಮ್ಮ. ಅಮ್ಮ ಹೇಗೆ ಕನ್ವಿನ್ಸ್ ಮಾಡಿದ್ರು? ಆಯ್ತು ಸಾರಿ ಅಂತ. ಅಮ್ಮ ಸಾರಿ ಕೇಳಿದ್ದ? ಆಗ್ಬೋದು. ಬೇರೆ ಚಾಕ್ಲೇಟ್ ಎಲ್ಲ ಏನು ಕೊಡಿಸ್ಲಿಲ್ಲ? ಅಮ್ಮ ಸಾರಿ ಹೇಳಿದ ಕೂಡಲೇ ನೀನು ಓಕೆ ಹೇಳಿ ರಾಜಿಯಾಗಿ ಬಿಟ್ಟೆ ಅಮ್ಮ. ಸರಿ, ಸ್ಕೂಲಲ್ಲೆಲ್ಲ ಯಾರ ಜೊತೆ ಆದರೂ ಹೀಗೆ ಕೋಪ ಆಗಲಿಲ್ಲ? ಇಲ್ಲ. ಯಾರ ಜೊತೆ ಕೋಪ ಆಗಲಿಲ್ಲ? ಎಷ್ಟನೇ ಬೆಂಚಲ್ಲಿ ಇದೆಯಾ? ಸೆಕೆಂಡ್ ಬೆಂಚಲ್ಲಿ. ಸಿಆರ್ ಯಾರು ನಿಮ್ಮಲ್ಲಿ? ಕ್ಲಾಸ್ ಟಾಪ್? ಅದಿಲ್ಲ, ಅದು ಇನ್ನೂ ಸಹ ಮಾಡಲಿಲ್ಲ. ಅಂದರೆ ನಮಗೆ ಈಗ 9th ಆಗಿ 10 ಸ್ಟಾರ್ಟ್ ಆಗಿದೆ. ಅಂದರೆ
1 ಮಂತ್ ಮಾತ್ರ, ಅದಕ್ಕೆ ಅವ್ರು ಮಾಡ್ಲಿಲ್ಲ. ಮತ್ತೆ ಯಾರು ಕ್ಲಾಸ್ ಮೇಂಟೈನ್ ಮಾಡ್ತಿದ್ದಾರೆ? ಅದು ಟೀಚರ್. ಈಗ ಫ್ರೀ ಪೀರಿಯಡ್ ಅಲ್ಲಿ ಟೀಚರ್ಸ್ ಇರೋದಿಲ್ಲಲ್ಲ? ಇಲ್ಲ, ಅವ್ರು ಇರ್ತಾರೆ. ಎಲ್ಲರೂ ಸ್ಕೂಲಲ್ಲಿ ಫ್ರೀ ಪೀರಿಯಡ್ ಅಲ್ಲಿ ಏನ್ ಮಾಡ್ತೀರಿ? ತಿಂಡಿ ತಿಂತೇವೆ, ಮತ್ತೆ ಆಟ ಆಡ್ತೇವೆ ಬಾಲಲ್ಲಿ ಅಷ್ಟೇ. PT ಅವರ್ಸ್ ಅಲ್ಲಿ? PT ಅವರ್ಸ್ ಫುಟ್ಬಾಲ್ ಆಡುದು. ಫುಟ್ಬಾಲ್. ಯಾರು PT ಸರ್ ನಿಮ್ಮಲ್ಲಿ? ಭಾಸ್ಕರ್ ಸರ್. ಎಂತೆಲ್ಲ ಹೇಳಿಕೊಡ್ತಾರ? ಸ್ಕಿಲ್ಸ್ ಫುಟ್ಬಾಲ್ ಅಲ್ಲಿ, ಮತ್ತೆ ಆಡುದು ಹೇಗೆ, ಮತ್ತೆ ಡಿಸಿಪ್ಲಿನ್. ನಿಮಗೆ ಯಾವುದು ಟಫೆಸ್ಟ್ ಸಬ್ಜೆಕ್ಟ್? ಸೈನ್ಸ್. ಯಾಕೋ? ಅದು ಕೆಲವೊಮ್ಮೆ ಅರ್ಥ ಆಗುದಿಲ್ಲ, ಅದಕ್ಕೆ. ಅರ್ಥ ಆಗಿಲ್ಲ ಅಂದ್ರೆ ಅಲ್ಲಿ ಮ್ಯಾಮ್ ಹತ್ರ ಕೇಳಬೇಕು. ಹೇಳಿದ್ರೆ ಬೈತಾರಾ? ಇಲ್ಲ, ಅದು ನಂಗೆ ಕೆಲವೊಮ್ಮೆ 3 ಸತಿ ಹೇಳಿದ್ರೆ ಸಹ ಅರ್ಥ ಆಗುದಿಲ್ಲ. ಮತ್ತೆ ಎಷ್ಟು ಸಲ? 5 ಸಲ ಹೇಳ್ಬೇಕಾ? 5 ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ. ಹೌದಾ? ಸರಿ. ಮತ್ತೆ ಬೇರೆ ಸಬ್ಜೆಕ್ಟ್ ಅಲ್ಲಿ 1 ಸಲ ಹೇಳಿದ್ರೆ ಅರ್ಥ ಆಗುತ್ತಾ? ಬೇರೆ ಅರ್ಥ. ನಿಂದು ಫೇವರೇಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಮ್ಯಾಥ್ಸಾ? ಮುಂದೆ ಮ್ಯಾಥ್ಸ್ ಅಲ್ಲಿ ಲೆಕ್ಚರರ್ ಆಗ್ಬೋದಾ ಅಂತಲ್ಲ? ಈಗ ಸಪೋಸ್ ನೀನು ಲೆಕ್ಚರ್ ಆದ್ಯಾ ಅಂತ ಅನ್ಕೋ, ಕ್ಲಾಸ್ ಹೇಗೆ ಮೇಂಟೈನ್ ಮಾಡ್ತೀಯಾ? ಎಲ್ಲರಿಗೆ ಸಹ ಇದು ಸೈಲೆಂಟ್ ಇರ್ಲಿಕ್ಕೆ ಹೇಳ್ತೇನೆ, ಮತ್ತೆ ಕೇಳದಿದ್ರೆ ಹೊಡಿತೇನೆ. ಹೊಡಿಲಿಕ್ಕಿಲ್ಲ, ಈಗ ರೂಲ್ಸೇ ಇಲ್ಲ. ಅಲ್ಲ, ಕೈ ಸುಮ್ಮನೆ ಹೊಡೆದಾಗಿ ಅಷ್ಟೇ. ಅಷ್ಟೇ. ಈಗ ನಿನ್ನ ಸಬ್ಜೆಕ್ಟ್ ಅಲ್ಲಿ ಯಾರಾದ್ರೂ ಒಬ್ರು ಫೇಲ್ ಆದ್ರು ಅನ್ಕೋ, ಸೊ ಆಗ ಏನ್ ಆಕ್ಷನ್ ತಗೋತೀಯಾ? ಅವರಿಗೆ ಪುನಃ 2-3 ಸತಿ ಪುನಃ ಅವರಿಗೆ ಅರ್ಥ ಆಗುವ ಹಾಗೆ ಮಾಡಿಸ್ತೇನೆ, ಮತ್ತೆ ಪುನಃ ಆಯ್ತು ಅಷ್ಟೇ ಅಲ್ವಾ? ನೀನ್ ಸಹ ಹಾಗೆ ಒಮ್ಮೊಮ್ಮೆ ಆದ ದಿವಸ ಉಂಟಲ್ವಾ? ಅಂದ್ರೆ ನಿಂಗೆ ಸಹ 3 ಸಲ ಹೇಳಿದ್ರೆ ಕೆಲವೊಮ್ಮೆ ಅರ್ಥ ಆಗುದಿಲ್ಲ, 5 ಸಲ ಹೇಳಿದ್ರೆ ಅರ್ಥ ಆಗುದಿಲ್ಲ. ಹಾಗೆ ಅವರಿಗೆ ಸಹ ಒಂದು 10 ಸಲ ಹೇಳಿದ್ರೆ ಅರ್ಥ ಆಗ್ಬೋದು ಅಲ್ವಾ? ಸರಿ, ಈಗ ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ದೀರಿ? ರಜೆಯಲ್ಲಿ ನಮ್ಗೆ ರಜೆ ಸಿಗ್ಲಿಲ್ಲ ಇನ್ನು ಸಹ. ಇಲ್ಲಿ ರಜೆ ಸಿಗ್ಲಿಲ್ವಾ? ಓಕೆ. ಎಂತಾದ್ರು ಪ್ಲಾನ್ ಮಾಡಿದ್ಯಾ ಹೋಗ್ಬೇಕು ಅಂತ? ಸರಿ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಈಗ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳುವ. ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ನೀನು ವೆಕೇಶನ್ಗೆ ಎಂತ ಪ್ಲಾನ್ ಮಾಡಿದ್ಯಾ ಅಂತ ಹೇಳ್ತಿದ್ದಲ್ಲ, ಏನು ಪ್ಲಾನ್ ಮಾಡಿದ್ಯಾ? ಅದು ನನ್ನ ಅಮ್ಮನ ಕಾಲೇಜಲ್ಲಿ ಇದಾಗಿತ್ತು ಸಮ್ಮರ್ ಕ್ಯಾಂಪ್, ಅದಕ್ಕೆಲ್ಲ ಹೋಗ್ಬೇಕು. ಏನೆಲ್ಲ ಇತ್ತು ಅದರಲ್ಲಿ? ನಮಗೆ ಲಿಟ್ರೇಚರ್ ಬಗ್ಗೆ, ಮತ್ತೆ ಡ್ರಾಯಿಂಗ್, ಪೇಂಟಿಂಗ್, ಮತ್ತೆ ಕ್ಯಾಲಿಗ್ರಾಫಿ ಬಗ್ಗೆ ಎಲ್ಲ ಕಲಿಸಿದ್ರು, ಮತ್ತೆ ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡಿದ್ರು ಅಷ್ಟೇ. ಅಷ್ಟೇ. ಇಷ್ಟ ಆಗಿತ್ತಾ ನಿಮಗೆ? ಯಾವುದು ತುಂಬ ಸೆಷನ್ ಇಷ್ಟ ಆದದ್ದು ನಿಮಗೆ? ನನಗೆ ಅದು ಲ್ಯಾಬಿಗೆಲ್ಲ ಕರ್ಕೊಂಡು, ಮೆಕ್ಯಾನಿಕಲ್ ಲ್ಯಾಬ್. ಮೆಕ್ಯಾನಿಕಲ್ ಲ್ಯಾಬ್ಗೆ. ಅಷ್ಟೇ. ಅಷ್ಟೇಯಾ? ಸ್ಕೂಲಲ್ಲಿ ಬೇರೆ ಕಡೆ ಎಲ್ಲಿಗಾದ್ರೂ ಹೋಗಿದ್ಯಾ? ಟ್ರಿಪ್ ಮೂಡುಬಿದ್ರೆ, ಕಡಲಕೆರೆ ಪಾರ್ಕ್. ಹೌದಾ? ಅಲ್ಲಿ ಮಾತ್ರ ಟೂರ್ ಮಾಡಿದ್ರು, ಬೇರೆ ಕಡೆ ಎಂತ ಟೂರ್ ಇರಲಿಲ್ವಾ ನಿಮಗೆ? ಇಲ್ಲ. ಈಗ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕಂತ ಇದೆಯಾ? ಡಾಕ್ಟರ್ ಆಗಬೇಕಿದ್ರೆ ಏನು ಓದಬೇಕು? MBBS. ನಿಮಗೆ ಸೈನ್ಸ್ ಕಷ್ಟ ಅಲ್ಲ? ಎಂತ ಮಾಡ್ತೀಯಾ? ರಿವೈಸ್ ಮಾಡ್ತಾ ಇರ್ತೇನೆ. ಈಗಲೇ ಸ್ಟಾರ್ಟ್ ಮಾಡಿದ್ಯಾ ಸೈನ್ಸಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ಅಂತ? ಅಪ್ಪ ಏನು ಹೇಳ್ತಾರೆ? ಅಂದರೆ ದೊಡ್ಡವನಾದ್ಮೇಲೆ ನಿಂಗೆ ಯಾವ್ದು ಬೇಕಾದ ಅಂತ ಹೇಳ್ತಾರೆ. ಯಾವ್ದು ಬೇಕು ಅದು ಆಗು ಅಂತ ಹೇಳಿದ್ರೆ, ಅಮ್ಮನದ್ದು ಏನಿಲ್ಲ? ಇಲ್ಲ, ಅದೇ ಆಗಬೇಕು ಇದೇ ಆಗಬೇಕು ಇಲ್ಲ. ಈಗ ನೀನು ಹಾಗಿದ್ರೆ PUCಯಲ್ಲಿ ಸೈನ್ಸ್ ತಗೋಬೇಕಂತ ಇದೆಯಾ? ಸರಿ, ಆಲ್ ದ ಬೆಸ್ಟ್. ನಿಮಗೆ ನಾನೊಂದೀಗ 3 ಟ್ರಿಕ್ಕಿ ಕ್ವಶನ್ಸ್ ಕೇಳ್ತೇನೆ, ಅದಕ್ಕೆ ನೀನು ಆನ್ಸರ್ ಮಾಡಬೇಕು, ಸರಿಯಾ? ಈಗ ನಾವು ಮಳೆ ಬಂದಾಗ ಏನು ಮಾಡ್ತೀವಿ ಹೇಳು? ಕೊಡ ಇಟ್ಕೊಂಡು ಹೋಗ್ತೇವೆ. ಆದರೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಮಳೆಯಲ್ಲಿ ಹೋಗ್ತಾ ಇರ್ತಾನೆ, ಆಯ್ತಾ? ಅವನು ಕೊಡೆ ಇಟ್ಕೊಳ್ಳೋದಿಲ್ಲ, ಅಥವಾ ರೈನ್ ಕೋಟ್ ಹಾಕಿಸ ಇಲ್ಲ, ಹೆಲ್ಮೆಟ್ಸ್ ಹಾಕಲಿಲ್ಲ, ಬಟ್ ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಅವನ ಕೂದಲು ಒದ್ದೆ ಆಗೋದಿಲ್ಲ. ಹೇಗೆ? ಮಳೆ ಬರುದಿಲ್ಲ. ಮಳೆ ಬರ್ತುಂಟು, ಜೋರ್ ಮಳೆ ಬರ್ತುಂಟು. ಹೇಗೆ? ಈಗ ನೀನು ಮಳೆ ಬಂದರೆ ಎಂತ ಮಾಡ್ತೀಯ ಹೇಳು? ಕೊಡೆ ಇಟ್ಕೊಂಡು ಹೋಗ್ತೀವಿ, ಅಥವಾ ರೈನ್ ಕೋಟ್ ಹಾಕೊಂಡು ಹೋಗ್ತೀವಿ. ಬಟ್ ಇವನು ಏನು ಮಾಡ್ತಾನೆ? ಹಾಗೆ ಹೋಗ್ತಿದ್ದಾನೆ ಮಳೆಯಲ್ಲಿ, ಬಟ್ ಸ್ಟಿಲ್ ಅವನ ಕೂದಲು ಮಾತ್ರ ಒದ್ದೆ ಆಗೋದಿಲ್ಲ. ಅದು ಹೇಗೆ? ಅವನು ಎಂತಾದ್ರೂ ಹಾಕಿರ್ಬೇಕು. ಯಾವುದು ಪ್ರೊಟೆಕ್ಷನ್ ನೀನು ಇಟ್ಕೊಳ್ಳೇ ಇಲ್ಲ, ಹಾಗಾದ್ರೆ ಕೂದಲು ಒದ್ದೆ ಆಗ್ಲೇಬೇಕು. ಆಗ್ಬೇಕಲ್ಲ, ಬಟ್ ಇವನ ಕೂದಲು ಒದ್ದೆ ಆಗ್ತಿಲ್ಲ. ಗೊತ್ತಿಲ್ಲ, ಯಾಕಂದ್ರೆ ಅವನದು ಬೋಳುತ್ತಲೆ, ಹಾಗಾಗಿ ಕೂದಲು ಒದ್ದೆ ಆಗಲಿಲ್ಲ. ಸರಿ,
ಈಗ ನಿಮ್ಮ ಮನೆಯಲ್ಲಿ ಇದು ವಾಟರ್ ಎಲ್ಲ ಕೊಡ್ತಾರಲ್ಲ, ಸೇಮ್ ಗ್ಲಾಸ್ ಎಲ್ಲ ಒಂದೇ ಅಮೌಂಟಲ್ಲಿ ಇರ್ತದೆ ಅಂದರೆ ಇದು ಯಾವುದು ಗ್ಲಾಸದ್ದು ಎತ್ತರ ಒಂದೇ ಥರ ಇರ್ತದೆ, ಸರಿಯಾ? ಈಗ 2 ಗ್ಲಾಸಲ್ಲಿ ವಾಟರ್ ಉಂಟು, ಸರಿಯಾ? ಸೇಮ್ ಅಮೌಂಟ್ ಆಫ್ ವಾಟರ್. ಸೊ 1 ಗ್ಲಾಸಿಗೆ ನಾನು 10 ಸ್ಪೂನ್ ಸಕ್ಕರೆ ಹಾಕ್ತೇನೆ, ಸರಿನಾ? ಇನ್ನೊಂದು ಗ್ಲಾಸಿಗೆ 13 ಸ್ಪೂನ್ ಹಾಕ್ತೇನೆ. ಸೊ ಯಾವ ಗ್ಲಾಸ್ನ ನೀರು ಸ್ವೀಟ್ ಆಗಿರ್ತದೆ? 10. ಹೇಗೆ? ಅದಕ್ಕೆ ನೀರು ಜಾಸ್ತಿ ಉಂಟಲ್ಲ ಹಾಗೆ. ಅಲ್ಲ, ಸೇಮ್ ಅಮೌಂಟೇ ಹಾಕಿದ್ದು ನಾನು. ಅದು 1 ಲೀಟರ್ ನೀರಿಗೆ ಇಷ್ಟ ಹಾಕ್ಬೇಕು ಅದಕ್ಕೆ. ಹಾಗೆಯಾ? ಸರಿ, ಅದಕ್ಕೆ 2 ಆನ್ಸರ್ ಉಂಟು. ಒಂದೇದೇನು ಹೇಳು, ನಾನು ಒಂದು ಗ್ಲಾಸ್ಗೆ 10 ಸ್ಪೂನ್ ಸಕ್ಕರೆ ಹಾಕಿದ್ದೆ ಅಂತ ಹೇಳಿದೆ, ಬಟ್ ಇನ್ನೊಂದಕ್ಕೆ ಏನು ಹೇಳಿದೆ? 10 ಸ್ಪೂನ್ ಅಂತ ಹೇಳಿದೆ, ಸರಿಯಾ? ಹಾಗಿದ್ರೆ ನಿನ್ನ ಆನ್ಸರ್ ಕರೆಕ್ಟ್ ಅಲ್ವಾ? ಸರಿ. ಒಂದು ನಂಬರ್ ಆಯಿತಾ, ಒಂದಲ್ಲ 2 ನಂಬರ್, ಓಕೆನಾ? ಅದನ್ನು ಆ್ಯಡ್ ಮಾಡಿದರೂ ಸೇಮ್ ಆನ್ಸರ್ ಬರ್ತದೆ, ಮಲ್ಟಿಪ್ಲೈ ಮಾಡಿದರೂ ಸಹ ಸೇಮ್ ಆನ್ಸರ್ ಬರ್ತದೆ. ಅದು ಯಾವ ನಂಬರು? 0ನಾ? ಆ್ಯಡ್ ಮಾಡಿದ್ರೆ ಸಹ ಸೇಮ್ ಬರ್ತದೆ. ಮಲ್ಟಿಪ್ಲೈ ಮಾಡಿದ್ರು ಸೇಮ್. ಹೌದು, 0 + 0 0. 0 0 × 0 0. ಮತ್ತೆ ಇನ್ನೊಂದು ನಂಬರ್ 1. 1 × 1 1. ಅದು 1 + 1 2. ಮತ್ತೆ ಇನ್ನೊಂದು ನಂಬರ್ ಗೊತ್ತಿಲ್ಲ. 2 × 2 4. 2 + 2 4. ಸರಿ, ಈ ಥರ ಕ್ವಶನ್ಸ್ ಎಲ್ಲಿಯಾದರೂ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಕೇಳಿದ್ದಾರೆ? ಸೆಮಿನಾರಿಗೆ ಬಂದಾಗ ಕೇಳಿದ್ದಾರೆ. ಮತ್ತೆ ನಿಮಗೆ ಅಷ್ಟು ಆನ್ಸರ್ ಮಾಡಲಿಕ್ಕೆ ಅಷ್ಟು ಪರ್ಫೆಕ್ಟಲ್ಲಿ ಬರಲೇ ಇಲ್ಲ? ಅಲ್ಲ, ಅವರು ಇದು ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಬಂದು ಹಾಗೆ ಕ್ವಶನ್ಸ್ ಕೇಳ್ತಾರೆ. ಅಂದರೆ ಡಿಪಾರ್ಟ್ಮೆಂಟ್? ಟ್ರಾಫಿಕ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಫೈರ್ ಡಿಪಾರ್ಟ್ಮೆಂಟ್ ಹಾಗೆ. ಸರಿ, ಈಗ ನೀನು ಒಂದು ದಿವಸದ ಮಟ್ಟಿಗೆ ದೇವರಾದಿ ಅಂತ ಅನ್ಕೋ, ಏನೆಲ್ಲ ಚೇಂಜಸ್ ಮಾಡಲಿಕ್ಕೆ ಇಷ್ಟಪಡ್ತೀಯಾ? ಪೊಲ್ಯೂಷನ್, ಗಾಡಿಯಲ್ಲಿ ಪೊಲ್ಯೂಷನ್ ಇಲ್ಲದ ಹಾಗೆ, ಮತ್ತೆ ಇದು ನೇಚರನ್ನು ಕ್ಲೀನ್ ಮಾಡುವ ಹಾಗೆ, ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಆಗುವ ಹಾಗೆ, ಮತ್ತೆ ಅವರಿಗೆ ಮನೆ ಸಿಕ್ಕುವ ಹಾಗೆ, ಮತ್ತೆ ತಿಂಡಿ, ಮತ್ತೆ ಬಡವರಿಗೆ ಇದು ಮಾಡುವಾಗ ಅಷ್ಟೇ. ಮತ್ತೆ ಅಪ್ಪ ಅಮ್ಮನಿಗೆಲ್ಲ ಏನು ಹೆಲ್ಪ್ ಮಾಡೋದಿಲ್ವಾ? ಅವರಿಗೆ ಸಹ ಎಂತ ಮಾಡ್ತೀಯ ಅಪ್ಪ ಮತ್ತೆ ಅಮ್ಮನಿಗೆ? ಅವರಿಗೆ ಬೇಕಾದದನ್ನು ಕೊಡ್ತೇನೆ. ಎಂತೆಲ್ಲ ಬೇಕಿರ್ತದೆ ಅಪ್ಪ ಅಮ್ಮನಿಗೆ? ಈಗ ಮನೆ. ಈಗ ಮನೆ ಇಲ್ವಾ? ಇನ್ನೂ ಸಹ ದೊಡ್ಡ ಮನೆ. ಸರಿ, ಅಪ್ಪನಿಗೆ ಒಂದು ಮನೆ, ಅಮ್ಮನಿಗೆ ಒಂದು ಮನೆಯಾ? ಇಲ್ಲ ಇಲ್ಲ ಇಲ್ಲ, ಒಂದು ಮನೆ. ಮತ್ತೆ ಅಷ್ಟೇ. ಮತ್ತೆ ನಿನ್ಗೆ ನೀನೇನು ಮಾಡ್ಕೊಳ್ತೀಯ? ನಂಗೆ ಎಂತ ನೀನೇ ದೇವರಾಗಿರ್ತೀಯಲ್ವಾ, ಹಾಗೆ. ಸರಿ, ಈಗ ನೀನು ನಮ್ಮ ಪ್ರೈಮ್ ಮಿನಿಸ್ಟರ್ ನೋಡಿದ್ಯಾ? ಹೇಗಿದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ ನೋಡೋಕ್ಕೆ? ಫಿಟ್ ಆ್ಯಂಡ್ ಫೈನ್. ಹೌದಾ? ನಿಂಗೆ ಇಷ್ಟವ ನಮ್ಮ ಪ್ರೈಮ್ ಮಿನಿಸ್ಟರ್? ಸರಿ, ಈಗ ನೀನೇ ಪ್ರೈಮ್ ಮಿನಿಸ್ಟರ್ ಅಂತ ಅನ್ಕೋ, ಎಂತೆಲ್ಲ ಚೇಂಜಸ್ ಮಾಡ್ತೀಯ? ಫಸ್ಟಾಗಿ ಅದು ರಿವರ್ ಡ್ಯಾಮ್ ಉಂಟಲ್ಲ, ಅದು ತಮಿಳ್ನಾಡು ಮತ್ತೆ ಕರ್ನಾಟಕದ ಮಧ್ಯದಲ್ಲಿ, ಕಾವೇರಿ, ಅದನ್ನು ಫಸ್ಟ್ ಪ್ರಾಬ್ಲಮ್ ಅನ್ನು ಕರೆಕ್ಟ್ ಮಾಡ್ತೇನೆ. ಹೇಗೆ ಸಾಲ್ವ್ ಮಾಡ್ತೀಯಾ ಆ ಪ್ರಾಬ್ಲಮ್ ಅನ್ನು? ಅದು ಆಚೆ ಅವರಿಗೆ ಅರ್ಧ ಪಾರ್ಟ್, ಮಧ್ಯದಲ್ಲಿ ಡ್ಯಾಮ್ ಕಟ್ಟಿ ಆಚೆಯವರಿಗೆ ಅರ್ಧ ಪಾರ್ಟ್, ಈಚೆಯವರಿಗೆ ಅರ್ಧ ಪಾರ್ಟ್. ಮತ್ತೆ ಇಂಡಿಯನ್ ಸ್ಟ್ರಾಂಗ್ ಮಾಡ್ತೇನೆ, ವೆಪನ್ಸ್ ಮತ್ತೆ ಆರ್ಮ್ ಮತ್ತೆ ನೇವಿ ಮತ್ತೆ ಏರ್ ಫೋರ್ಸ್ ಅನ್ನು ಇನ್ನೂ ಸಹ ಬಲಿಷ್ಠ ಮಾಡ್ತೇನೆ. ಮತ್ತೆ ಎಲ್ಲ ಕಡೆ ಇಲ್ಲಿಟ್ರೇಟ್ ಅವರಿಗೆ ಲಿಟ್ರೇಟ್ ಆಗುವ ಹಾಗೆ ಮಾಡ್ತೇನೆ ಅಷ್ಟೇ. ಸರಿ, ಮತ್ತೆ ಎಜುಕೇಶನ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಕ್ಕೆ ಇಷ್ಟಪಡ್ತೀಯಾ? ಅದು ಮಕ್ಕಳಿಗೆ ಜಾಸ್ತಿ ಬರ್ಡನ್ ಆಗದ ಹಾಗೆ. ಈಗ ಏನು ಬರ್ಡನ್ ಉಂಟು? ಅಂದರೆ ಅವರಿಗೆ 5th ಮತ್ತು 8th ಅಲ್ಲಿ ಬೋರ್ಡ್ ಎಕ್ಸಾಮ್ ಇಟ್ಟಿದ್ದಾರಲ್ಲ, ಅದು 10th ಅಲ್ಲಿ ಇರಬೇಕಿತ್ತು ಆ್ಯಕ್ಚುಲಿ ಎಕ್ಸಾಮ್. ಖಾಲಿ 10th ಅಲ್ಲಿ ಮಾತ್ರ? ಬೇರೆ ಯಾವುದು ಸಹ ಬೋರ್ಡ್ ಎಕ್ಸಾಮ್ ಬೇಡ ಅಂತ? ಹಾಗೆ ಅಷ್ಟೇ, ಬೇರೆ ಏನಿಲ್ಲ. ಈಗ ನಿಮ್ಮದು ಸ್ಕೂಲಲ್ಲಿ ಯಾರು ಜಾಸ್ತಿ ಪನಿಷ್ಮೆಂಟ್ ತಗೊಂಡವರು? ಆಯುಷ್. ಅವನೊಬ್ಬನೇ? ಅದು ನಿನ್ನ ಕ್ಲಾಸಲ್ಲಿ ಅಲ್ಲ? ಅದು ಬಿಟ್ಟು ಬೇರೆಯವರು ಯಾರು ತಗೊಳ್ಳಿಲ್ವಾ? ಇಲ್ಲ, ಅಷ್ಟೆಂತ ಸಿಲ್ಲ. ನಿಮ್ಮದು ಅಸೆಂಬ್ಲಿ ಎಲ್ಲ ಹೇಗೆ ಇರ್ತದೆ? ಎಲ್ಲರೂ 1 LKG ಇಂದ 12th ತನಕ ಎಲ್ಲರೂ ಇರ್ತಾರೆ. ಮತ್ತು ಸ್ಟೇಜಲ್ಲಿ
ಗ್ರೂಪ್ ಮಾಡಿ ಒಂದೊಂದು ಕ್ಲಾಸ್ ಇದ್ದು ಅವ್ರ ಅಸೆಂಬ್ಲಿ ಹೇಳ್ತಾರೆ, ಎಲ್ಲರ ಕೆಳಗಿಂದ ಅಸೆಂಬ್ಲಿ ಕಂಟಿನ್ಯೂ ಮಾಡ್ತಾರೆ. ಎಂತ ಇರ್ತದೆ ಪ್ರೇಯರ್ ಎಲ್ಲ? 4-5 ಪ್ರೇಯರ್ ಇರ್ತದೆ. ಯಾವುದೆಲ್ಲ? ಆ ಫಾದರ್, ಮತ್ತೆ ಥಾಟ್, ನ್ಯೂಸ್, ಟಾಪಿಕ್, ಅಮೇಝಿಂಗ್ ಫ್ಯಾಕ್ಟ್ಸ್, ಮತ್ತೆ ನ್ಯಾಷನಲ್ ಆಂಥಮ್, ಮತ್ತೆ ಆಯ್ತು ಅಷ್ಟೇ. ನಿಮ್ಗೆ ಏನಾದರೂ ಅಸೆಂಬ್ಲಿಯಲ್ಲಿ ಮಾತಾಡೋಕೆ ಅವಕಾಶ ಸಿಕ್ಕಿದ? ಹಾಂ. ಎಂತ ಮಾತನಾಡಿದ್ದಿ? ಅದು ಥಾಟ್. ಎಂತ ಹೇಳಿದ್ದಿ ಥಾಟ್? ಅದು ನೆನಪಿಲ್ಲ. ಯಾವಾಗ ಹೇಳಿದ್ದು ಥಾಟ್? ಲಾಸ್ಟ್ ಇಯರ್ ಹೇಳಿದ್ದು, ಇವಾಗ ನೆನಪಿಲ್ವಾ? ಅಷ್ಟು ಸಹ ಪಕ್ಕ ನೆನಪು ಹೋಗ್ತದೆ. ಈಗ ಲಾಸ್ಟ್ ಸೆಮಿಸ್ಟರ್ ಏನು ಓದಿದೆ ಅಂತ ಈ ಸೆಮಿಸ್ಟರ್ ಅದು ನೆನಪುಂಟು. ಅದು ನೆನಪುಂಟಲ್ಲ ಪುಣ್ಯ. ಇನ್ನು 10th ಹೋಗುವಾಗ ಇಂಪಾರ್ಟೆಂಟ್ ಅಲ್ಲ ಅದು ಸಹ. ಇವಾಗ ನಂಬರ್ 1 ಸ್ಪೆಲ್ಲಿಂಗ್ ಏನು ಹೇಳು? ONE. ಓಕೆ, ONE ಅಂದರೆ ನಂಬರ್ 1. ಇದನ್ನು ನೀನೀಗ ಡಿಸಪಿಯರ್ ಮಾಡಬೇಕು. ಸೊ ಹೇಗೆ ಡಿಸಪಿಯರ್ ಮಾಡ್ತೀಯ? ಡಿಸಪಿಯರ್ ಅಂದರೆ ಆ ನಂಬರ್ ಇಲ್ಲದ ಹಾಗೆ. ಹಾಂ. ಹೇಗೆ ಮಾಡ್ತೀಯಾ? ಅರ್ಥ ಆಗಲಿಲ್ಲ. ನಂಬರ್ 1 ಇದನ್ನು ನೀನು ಕಾಣಿಸಿದ ಹಾಗೆ ಮಾಡಬೇಕು. ಹೇಗೆ ಮಾಡಿ? ಅದನ್ನು ತೆಗೆದು ಬಿಡ್ತೇನೆ. ಹೇಗೆ ತೆಗೆತೆ? ಇರೇಸ್ ಎಲ್ಲ ಮಾಡುವಾಗಿಲ್ಲ. ಕೈಯಲ್ಲಿ ತೆಗೆದು ಆಚೆ ಇಡ್ತೇನೆ. ಕೈಯಲ್ಲಿ ತೆಗೆದು ಹೇಗೆ ಇಡ್ತೀಯಾ? 1 ಸೈಡ್ ಇಟ್ಟು ಬೇರೆಲ್ಲ ನಂಬರನ್ನು ಬರಿತೇನೆ. ಹಾಗಿದ್ರೆ ಆಗ ಕರೆಕ್ಟ್ ಆಗೋದಿಲ್ಲಲ್ಲ, ಅದು ಆರ್ಡರಲ್ಲಿ ಇರೋದಿಲ್ಲ ಅಲ್ಲ. ಕರೆಕ್ಟ್ ಯೋಚನೆ ಮಾಡಮ್ಮೆ, ಅದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಉಂಟು. ಅದು 3 ಉಂಟಲ್ಲ? 3 ONE. 3 ಲೆಟರ್ಸ್ ಅಲ್ಲ? ಓಕೆ. ಹಾಗೆ 3 - 1 2 ಅಲ್ಲ? 2 ಬರ್ತದಲ್ಲ? 0 ಆದ್ಮೇಲೆ 2. ಓಕೆ, 0 ಆದ್ಮೇಲೆ ಡೈರೆಕ್ಟ್ 2. ಅದಕ್ಕೆ ಏನಾದರೂ ಒಂದು ಆ್ಯಡ್ ಮಾಡಿದ್ರೆ ಸಹ ಅದು ಹೋಗ್ತದೆ. ಯಾವ ವರ್ಡ್ ಆ್ಯಡ್ ಮಾಡಿದರೆ 1 ಹೋಗ್ತದೆ. ಒಂದು ಸ್ಪೆಲ್ಲಿಂಗ್ ಆ್ಯಡ್ ಮಾಡಿದರೆ ಆಯಿತು. ONES. ಒನ್ಸ್. ಅದು ಹೋಯ್ತಾ? ಆ ನಂಬರ್ ನಿಮಗೆ ಕಾಣಿಸ್ಬಾರ್ದು. ಓಕೆ. ಹಾಗೆ ಹೀಗೆ ಮಾಡ್ಬೋದು. 0 10 ಆಗ್ತದಲ್ಲ? ಎಂತ ಮಾಡ್ತೀವಿ? 1ಗೆ 0 ಆಗ್ತದೆ. ಆಗ 10 ಆಗ್ತದೆ. 10 ಆಗ್ತದೆ. ಏನೇ 1 ಉಂಟು, ಹೌದು. 0 ಫಸ್ಟಿಗೆ ಹಾಕ್ತೇನೆ, ಮತ್ತೆ 1. 0 1. ಆಗ ಸಹ 1 ಇರ್ತದೆ. ಏನಿಲ್ಲ, ONE ಸ್ಪೆಲ್ಲಿಂಗಿಗೆ ಸ್ಟಾರ್ಟಲ್ಲಿ G ಸೇರಿಸು. ಏನಾಯಿತು? ಆಯಿತಾ? ಹಾಗೆ. ಮತ್ತು ಇನ್ನೊಂದು ಕ್ವಶನ್. ಈಗ ಎಲ್ಲ ಐಟಮ್ ಈಗ ನಾವು ಪರ್ಚೇಸ್ ಮಾಡಬೇಕಿದ್ರೆ ಕೆಲವೊಮ್ಮೆ ಈಗ ನಾವು ಡ್ರೆಸ್ ಎಲ್ಲ ಸಿಂಗಲ್ ತಗೊಳ್ತೇವೆ, ಆಯಿತಾ? ಬಟ್ ಕೆಲವು ಐಟಮನ್ನು ನಾವು ತಗೊಳ್ಬೇಕಿದ್ರೆ ಅದು ಪೇರ್ಸಲ್ಲೇ ಬರ್ತದೆ, ಅಂದರೆ 2 ಐಟಮ್ ಜೊತೆಗೆ ಬರ್ತದೆ. ಅದು ಯಾವುದೆಲ್ಲ ಐಟಮ್ಸ್? ಸ್ಯಾಂಡಲ್ಸ್. ಓಕೆ. ಶೂಸ್. ಇದು ಗ್ಲಾಸ್. ಗ್ಲಾಸಾ? ಯಾವ ಗ್ಲಾಸ್? ವಾಟರ್ ಗ್ಲಾಸ್. ಯಾಕೆ? ಬಾಟಲ್ ತಗೊಳ್ಬೋದಲ್ಲ. ಬಾಟಲ್ ಸಹ 1 ತಗೊಳ್ಬೋದು. ಇಯರ್ಫೋನ್ಸ್ 2 ಬರ್ತದೆ. ಹೇಗೆ 2 ಬರ್ತದೆ? ಅದು ಹೀಗೆ, ಆಗ 2 ಆಯ್ತಲ್ಲ? ಓಕೆ, 2 ಆಯ್ತು. ಇನ್ನೂ ಒಂದು ಐಟಮ್ ಉಂಟು. ಚಾರ್ಜರ್ 2 ತಗೊಳ್ತೀಯಾ? 2 ಪಿನ್ ಬರ್ತದೆ. 2 ಪಿನ್ ಬರ್ತದೆ. ಓ, ನೀನು ಆ ರೇಂಜಲ್ಲಿ ಯೋಚನೆ ಮಾಡ್ತಿದ್ಯಾ? ಮತ್ತೆ ಅಷ್ಟೇ. ಗ್ಲೌಸ್. ಗ್ಲೌಸ್. ಮಾಸ್ಕ್ ಅಲ್ಲ. ಮಾಸ್ಕ್ ಸಹ 2 ಬರ್ತದಾ? ನೀ ಎಂತ ಬೈ 1 get 1 ಆಫರಲ್ಲಿ ಇದೆಯಾ ಹೇಗೆ? ಡ್ರೆಸ್ ಸ್ಟ್ಯಾಂಡ್. ಡ್ರೆಸ್ ಸ್ಟ್ಯಾಂಡ್ 2 ತಗೊಳ್ತೀಯಾ? ಸರಿ, 10th ಎಕ್ಸಾಮ್ ನೆಕ್ಸ್ಟ್ ಅಲ್ವಾ ನಿಮಗೆ? ಸರಿ, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ನನ್ನ ಕಾರ್ಯಕ್ರಮಕ್ಕೆ ಬಂದ್ಯಲ್ಲ, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಎಸ್, ಥ್ಯಾಂಕ್ ಯು. ಓಕೆ, ಇದಾಗಿತ್ತು ಇವತ್ತಿನ ಅರಳ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ TV.